ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಆಸ್ಟ್ರಾ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆಂಟ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಪತ್ನಿ ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡುತ್ತಾಳೆಂದು ಕೋಪಗೊಂಡು ಗಲಾಟೆ ಮಾಡಿ ಪತ್ನಿಯನ್ನು ಕತ್ತಿಯಿಂದ ಕಡಿದು ಕೊಲೆಗೈದು ಪರಾರಿಯಾಗಿದ್ದ ಪತಿಯನ್ನ ಶಂಕರನಾರಾಯಣ ಪೊಲೀಸರು ಬಂಧಿಸಿದ್ದಾರೆ. ಪತ್ನಿ ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡುತ್ತಾಳೆಂದು ಕೋಪಗೊಂಡು ಗಲಾಟೆ ಮಾಡಿ ಪತ್ನಿಯನ್ನ ಕತ್ತಿಯಿಂದ ಕಡಿದು ಕೊಲೆಗೈದು ಪರಾರಿಯಾಗಿದ್ದ ಪತಿಯನ್ನ ಶಂಕರನಾರಾಯಣ ಪೊಲೀಸರು ಬಂಧಿಸಿದ್ದಾರೆ. ಬ್ರಹ್ಮಾವರ ತಾಲೂಕು ಹಿಲಿಯಾಣ ಗ್ರಾಮದ ಹೊಸಮಠ ಎಂಬಲ್ಲಿ ಈ ಘಟನೆ ಜೂನ್ 19ರ ರಾತ್ರಿ 11:30ಕ್ಕೆ ನಡೆದಿದ್ದು, ಕೊಲೆ ಮಾಡಿ ಆರೋಪಿ ಪರಾರಿಯಾಗಿದ್ದ. ರೇಖಾ ಕೊಲೆಯಾದ ಮಹಿಳೆ. ಕೊಳಂಬಿ ಗ್ರಾಮದ ನಿವಾಸಿಯಾದ ಆರೋಪಿ ಗಣೇಶ್ ಪೂಜಾರಿ ಸದ್ಯ ಬಂಧಿಸಲಾಗಿದೆ. ವೃತ್ತಿಯಲ್ಲಿ ಪೇಂಟಿಂಗ್ ಕೆಲಸ ಮಾಡಿಕೊಂಡಿದ್ದ ಗಣೇಶ್ ಪೂಜಾರಿ ಹಾಗೂ ರೇಖಾಳಿಗೆ 8 ವರ್ಷದ ಹಿಂದೆ ಮದುವೆಯಾಗಿದ್ದು 2 ಮಕ್ಕಳಿದ್ದಾರೆ. ರೇಖಾ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸಕ್ಕಿದ್ದು ಗಣೇಶ್ ಮೊಬೈಲ್ ವಿಚಾರದಲ್ಲಿ ಆಗಾಗ್ಗೆ ಗಲಾಟೆ ಮಾಡುತ್ತಿದ್ದ. ಈ ಬಗ್ಗೆ ಈ ಹಿಂದೆ ಶಂಕರನಾರಾಯಣ ಪೊಲೀಸರಿಗೆ ದೂರು ಅರ್ಜಿ ನೀಡಲಾಗಿದ್ದು, ಅವರು ಬುದ್ಧಿವಾದ ಹೇಳಿ ಮುಚ್ಚಳಿಕೆ ಬರೆಸಿಕೊಂಡಿದ್ರು. ಆದರೆ ಗಣೇಶ್ ತನ್ನ ಚಾಳಿ ಮುಂದುವರೆಸಿದ್ದು, ಗುರುವಾರ ತಡರಾತ್ರಿ ಮನೆಗೆ ಬಂದು ಕ್ಷುಲ್ಲಕ ಕಾರಣಕ್ಕೆ ಪತ್ನಿಯೊಂದಿಗೆ ಜಗಳ ಮಾಡಿದ್ದ. ಪತ್ನಿಗೆ ಕತ್ತಿಯಿಂದ ಕಡಿದಿದ್ದು ಗಂಭೀರ ಗಾಯಗೊಂಡ ರೇಖಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆಂದು ತಿಳಿದು ಬಂದಿದೆ. ಬಳಿಕ ಮನೆಯಿಂದ ಓಡಿ ಹೋಗಿದ್ದ ಆರೋಪಿ ಗಣೇಶ್ ಪೂಜಾರಿಯನ್ನ ಕುಂದಾಪುರ ವೃತ್ತ ನಿರೀಕ್ಷಕ ಜಯರಾಮ್ ಗೌಡ, ಶಂಕರನಾರಾಯಣ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ನಾಸಿರ್ ಹುಸೇನ್ ಮತ್ತು ಸಿಬ್ಬಂದಿಗಳು ಪತ್ತೆ ಮಾಡಿ ಬಂಧಿಸಿದ್ದಾರೆ. ಈ ಬಗ್ಗೆ ಶಂಕರನಾರಾಯಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಅಮೆರಿಕದ ಬೆಂಬಲದೊಂದಿಗೆ ಇಸ್ರೇಲ್ ನಿರಂತರವಾಗಿ ನಡೆಸುತ್ತಿರುವ ಆಕ್ರಮಣ ಯುದ್ಧದ ವಿರುದ್ಧ ಪೈವಳಿಕೆಯಲ್ಲಿ ಸಿಪಿಐ ಶಕ್ತಿಶಾಲಿ ಯುದ್ಧ ವಿರೋಧಿ ರ್ಯಾಲಿಯನ್ನ ಆಯೋಜಿಸಿತ್ತು. ಯುದ್ಧ ಬೇಡ.
ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಆ್ಯಂಡ್ ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡನ್ ಡೈಮಂಡ್ ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಕರಾವಳಿ ಕರ್ನಾಟಕದ ಪ್ರಸಿದ್ಧ ವಾಹಿನಿ ವಿ4 ನ್ಯೂಸ್ಗೆ 20ರ ಸಂಭ್ರಮ. ಕಳೆದ ಹಲವಾರು ವರ್ಷಗಳಿಂದ ಸುದ್ದಿ ಮನೋರಂಜನಾ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶೇಷ ಛಾಪನ್ನು ಮೂಡಿಸಿ ಎಲ್ಲರ ಮನಸ್ಸನ್ನ ಸೆಳೆಯುವಲ್ಲಿ ವಿ4 ನ್ಯೂಸ್ ಯಶಸ್ವಿಯಾಗಿದೆ. ಇದೀಗ ಸುಸಜ್ಜಿತ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿದ್ದು 20ರ ಸಂಭ್ರಮವನ್ನ ಆಚರಿಸಲಾಯಿತು. ಕರಾವಳಿಯ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ, ಕ್ರೀಡೆ, ಶೈಕ್ಷಣಿಕ ಸೇರಿದಂತೆ 10 ಹಲವು ಕ್ಷೇತ್ರಗಳ ಸುದ್ದಿಗಳನ್ನು ಬಿತ್ತರಿಸುತ್ತಾ ಬರುತ್ತಿದ್ದು ಬಡವರ ಕಣ್ಣೀರನ್ನು ಒರೆಸುವ ಕೆಲಸವನ್ನು ಮಾಡುತ್ತಾ ಬಂದಿರುವ ವಿ4 ನ್ಯೂಸ್ಗೆ ಇದೀಗ 20ರ ಸಂಭ್ರಮ. ಮಂಗಳೂರಿನ ಮಣ್ಣಗುಡ್ಡೆಯ ಸ್ವಂತ ಕಟ್ಟಡದಲ್ಲಿ 20ರ ಸಂಭ್ರಮವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಸಂಭ್ರಮದ ಕ್ಷಣದಲ್ಲಿ ಚಿತ್ರನಟ ವಿನೀತ್ ಕುಮಾರ್, ಟೂರಿಸಂ ಪ್ರಮೋಟರ್ ಯತೀಶ್ ಬೈಕಂಪಾಡಿ, ವಿ4 ನ್ಯೂಸ್ನ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ವಿ4 ನ್ಯೂಸ್ನ ಉಪಾಧ್ಯಕ್ಷ ರೋಸ್ಲಿನ್ ಡಿಲಿಮಾ, ವಿ4 ನ್ಯೂಸ್ನ ರವಿರಾಜ್, ವಿ4 ನ್ಯೂಸ್ನ ಪ್ರಧಾನ ಸಂಪಾದಕರಾದ ಪೇರೂರು ಜಾರು, ಪತ್ರಕರ್ತರಾದ ಕಲೀಂ ಮೊದಲಾದ ಗಣ್ಯರು ಸಾಕ್ಷಿಯಾಗಿದ್ರು. ಎಸ್, ನಮಸ್ಕಾರ ಮಾತೆರೆಗ್ಲ. ಸೊ ಇನಿ ನಮ್ಮ ವಿ4 ಸ್ಟುಡಿಯೋದ ಒಂಜಿ ಸ್ಪೆಷಲ್ ಕಾರ್ಯಕ್ರಮ ಆವೊಂದುಂಡು. ಕಾರ್ಯಕ್ರಮ ಪನ್ಪುನ ಇರ್ದಿಲ್ಲ ಒಂಜಿ ಫ್ಯಾಮಿಲಿ ಒಕೇಶನ್ ವಿ4ದ ದಾದಾನ್ ಪನ್ನಗ ವಿ4ಗೂ ವಿ4 ನ್ಯೂಸ್ದ ಪರಿವಾರ ಇನಿ 20th ಆ್ಯನಿವರ್ಸರಿ ನಮ್ಮ ಸೆಲೆಬ್ರೇಟ್ ಮಲ್ತೊಂದುಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಎಂಟೈರ್ ಸ್ಟಾಫ್, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮಾತೆರ್ಲ ಉಲ್ಲೇರು. ಸೊ ಅಂಚಾದ ಎಂಕ್ಲೆ ಮಾತೆರೆಗ್ಲ ಒಂಜಿ ಖುಷಿತ ವಿಷಯ. ಸೊ ಒಂಜಿ ಜೋರ್ದ ತಾಟಿ ಕೊರಡು ಪನ್ನೊಂದುಲ್ಲ ಫಾರ್ ಕಂಪ್ಲೀಟಿಂಗ್ 20 years ಆ್ಯಂಡ್ ಆ್ಯನಿವರ್ಸರಿ. ಆ್ಯಂಡ್ ಐತ ಒಟ್ಟಿಗೂ ನಮ್ಮ ಇಡೀ ವಿ4 ಫ್ಯಾಮಿಲಿದ ಎಂಕಲ್ನ ಫ್ಯಾಮಿಲಿ ಹೆಡ್ ಆಯ್ನಂಚಿನ ಎಂಕಲ್ನ ಮಾತೆರ್ನಲ ಒಂಜಿ ಹೆಡ್ ಆಯ್ನಂಚಿನ ಲಕ್ಷ್ಮಣ್ ಸರ್ ಅರ್ನಲ ಬರ್ಡೇ ಇನಿ. ಸೊ ಅಂಚಾದ ಅರೆಗ್ಲಂಚೆನೆ ಇಡೀ ಎಂಟೈರ್ ಫ್ಯಾಮಿಲಿದ ಪರವಾದ ಹ್ಯಾಪಿ ಬರ್ಡೇ ಸರ್ ಆ್ಯಂಡ್ ಜೋರ್ದ ತಾಟಿ. ಆ್ಯಂಡ್ ದೇವೇರೇಗೆ ನನ್ನಲ್ಲ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತನ್ನು ಕೊರದು ಏಪಲ ಇರ್ ನನ್ನಾತ್ ಸಮಾಜಕ್ಕೆ ಸೇವೆ ಮಲ್ಪುಲಕ ಈ ಫೀಲ್ಡ್ ಹಿಡಿದು ಪೋಪಿಲಕ ಆಶೀರ್ವಾದ ಮಲ್ಪಾಡು ವಿತ್ ಗುಡ್ ಹೆಲ್ತ್. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಕಡಲ್ಕೊರೆತ ಪೀಡಿತ 5 ಪ್ರದೇಶಗಳಲ್ಲಿ ಕಲ್ಲು ಹಾಕುವ ಕಾಮಗಾರಿಗಳನ್ನು ಆರಂಭಿಸಲಾಗಿದೆ. ಊರವರು ಹಾಗೂ ನಗರಸಭೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾಮಗಾರಿಗಳ ಪರಿಶೀಲನೆಯನ್ನ ನಡೆಸಬೇಕು. ತದನಂತರವೂ ದೂರುಗಳು ಬಂದಲ್ಲಿ 3ನೇ ನಿಯೋಗವನ್ನು ರಚಿಸಿ ಪರಿಶೀಲನೆ ನಡೆಸಿದ ನಂತರವೇ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸಲಾಗುವುದು ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಉಳ್ಳಾಲದ ಕಡಲ್ಕೊರೆತ ಬಾಧಿತ ಕೋಟೆಪುರ, ಕೋಡಿ, ಮೊಗವೀರಪಟ್ನ ಪ್ರದೇಶಕ್ಕೆ ಭೇಟಿ ನೀಡಿದ ಬಳಿಕ ಮಾಧ್ಯಮದ ಜೊತೆಗೆ ಮಾತನಾಡಿದರು. ಹಿಲೇರಿಯಾ ನಗರ, ಕೈಕೋ, ಸೋಮೇಶ್ವರ ಬೆಟ್ಟಂಪಾಡಿ, ಕೋಡಿ, ಮೊಗವೀರಪಟ್ನ ಮತ್ತು ಉಚ್ಚಿಲ ಪ್ರದೇಶದಲ್ಲಿ ತೀವ್ರ ಕಡಲ್ಕೊರೆತ ಉಂಟಾಗಿದೆ. ಶಾಶ್ವತ ಪರಿಹಾರ ಕಂಡುಕೊಂಡ ಹಿನ್ನೆಲೆಯಲ್ಲಿ ಕೆಲಕಾಲ ಸಂರಕ್ಷಿತವಾಗಿತ್ತು. ಬಹಳ ವರ್ಷಗಳು ಕಳೆದ ಹಿನ್ನೆಲೆಯಲ್ಲಿ ಸಮುದ್ರದ ಅಲೆಗಳಲ್ಲಿ ವ್ಯತ್ಯಾಸ ಬರುವುದು ಸ್ವಾಭಾವಿಕ. ಅದಕ್ಕಾಗಿ ಕಳೆದ ಬಾರಿ ಊರಿನವರ ಸಮ್ಮುಖದಲ್ಲಿ ಬೇಕಾದ ಅನುದಾನದ ರೂಪುರೇಷೆ ತಯಾರಿಸಿ ಸಂಬಂಧಿಸಿದ ಮೀನುಗಾರಿಕಾ ಮತ್ತು ಬಂದರು ಇಲಾಖೆಗಳ ಸಚಿವ ಮಾಂಕಾಳ ವೈದ್ಯ ಹಾಗೂ ಮುಖ್ಯಮಂತ್ರಿಯ ಜೊತೆಗೆ ಸಭೆ ನಡೆಸಿ 1 ವರ್ಷದ ಮುಂಚೆಯೇ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ನಡೆಸಿ ವ್ಯವಸ್ಥಿತವಾಗಿ ಕೋಟೆಪುರ, ಮೊಗವೀರಪಟ್ನ, ಸಿ ಗ್ರೌಂಡ್, ಬಟ್ಟಂಪಾಡಿ, ಉಚ್ಚಿಲ 5 ಕಡೆಗಳಲ್ಲಿ ಕೆಲಸ ಆರಂಭಿಸಲಾಗಿದೆ. ಕಾಮಗಾರಿ ಪರಿಶೀಲನೆಗೆ ಊರವರಿಗೆ ಸಂಪೂರ್ಣ ಜವಾಬ್ದಾರಿ ನೀಡಲಾಗಿದೆ ಎಂದು ಹೇಳಿದರು. ಉಳ್ಳಾಲ ಪ್ರದೇಶದ ಕೋಟೆಪುರ, ಕೋಡಿ, ಮೊಗವೀರಪಟ್ನ, ಹಿಲೇರಿ ನಗರ, ಸಿ ಗ್ರೌಂಡ್, ಉಚ್ಚಿಲ ಹಾಗೂ ನಮ್ಮ ಬೆಟ್ಟಂಪಾಡಿ ಇದು ಬಹುಶಃ ಕಡಲು ಕೊರತೆಗೆ ಪ್ರತಿ ವರ್ಷವೂ ಕೂಡ ತೀವ್ರವಾಗಿ ಹಾನಿಗೊಳಪಟ್ಟಿತ್ತು ಅಂತ ಪ್ರದೇಶ. ಬಹುಶಃ ಈ ಹಿಂದೆ ನಾವು ADBಯಿಂದ ಕೆಲಸ ಮಾಡಿದ ಕಾರಣ ಕಳೆದ 8-10 ವರ್ಷಗಳಿಂದ ಇವತ್ತು ಬಹುಶಃ ಕೋಟೆಪುರದಿಂದ ನಮ್ಮ ಸಿ ಗ್ರೌಂಡ್ ತನಕ ನಮ್ಮ ಯಾವುದೇ ಸಮಸ್ಯೆ ಇಲ್ಲದೆ ಇವತ್ತು ಪ್ರೊಡಕ್ಷನ್ ಆಗ್ತಿತ್ತು. ಆದರೆ ಕೆಲವೊಂದು ಕಡೆ ಮಾಡಿದಂಥ ಕೆಲಸದಲ್ಲಿ ಕಳೆದ ಸಲ ನಾವು ಆ ಒಂದು ಗ್ಯಾಪನ್ನು ಕಂಡಾಗ ಆ ಒಂದು ಅಪಾಯದ ಪರಿಸ್ಥಿತಿ ಯಾವುದಿದೆ ಅದನ್ನು ಗುರುತಿಸಿಕೊಂಡು ಒಂದು ಸ್ಟ್ರೆಚ್ ಅದು ಕೋಟೆಪುರದಲ್ಲಿ, ಇನ್ನೊಂದು ಸ್ಟ್ರೆಚ್ ನಾವು ಮೊಗವೀರಪಟ್ಟಣದಲ್ಲಿ, ಮತ್ತೊಂದು ಸ್ಟ್ರೆಚ್ ನಾವು ಸಿ ಗ್ರೌಂಡ್ ಹತ್ತಿರ, ಮತ್ತೊಂದು ನಮ್ಮ ಬಟ್ಟಂಪಾಡಿ ಹತ್ತಿರ, ಮತ್ತೊಂದು ಉಚ್ಚಿಲ ನಮ್ಮ ಪೆರಿಬೈಲ್ ಹತ್ತಿರ. ಈ 5 ಸ್ಪಾಟ್ನಲ್ಲಿ ನಾವು ಬಹುಶಃ ಗುರುತಿಸಿಕೊಂಡ ನಂತರ ನಮ್ಮ ಮೀನುಗಾರಿಕಾ ಸಚಿವದ ಮಾಂಕಾಳ ವೈದ್ಯ ಮತ್ತು ಮುಖ್ಯಮಂತ್ರಿ ಮಾತಾಡಿಕೊಂಡು ಪ್ರಪ್ರಥಮ ಬಾರಿಗೆ ಕಡಲು ಕೊರತೆ ಬರುವ ಮುಂಚೆಯೇ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ಮಾಡಿ ಕೆಲಸ ನಾವು ಇವತ್ತು ಪ್ರಾರಂಭ ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ಇವತ್ತು ಸೋಮೇಶ್ವರದ ಬಟ್ಟಂಪಾಡಿ ಪ್ರದೇಶ ಈಗ ಕೆಲಸ ಪ್ರಾರಂಭ ಆಗಿದೆ. ಅದೇ ರೀತಿ ವಾಸ್ಕೋ ಗೆಸ್ಟ್ ಹೌಸ್ನ ಮುಂಭಾಗದ ಪ್ರದೇಶ ಕೂಡ ಡೇಂಜರ್ ಪೊಸಿಷನ್ ಕೂಡ ಇವತ್ತು ಕೆಲಸ ಆಗಿದೆ.
ಇದೀಗ ನಾವು ಇವತ್ತು ಕೋಟೆಪುರ, ನಾಳೆ ಮೊಗವೀರಪಟ್ಟಣ ಮತ್ತು ನಮ್ಮ ಸಿ ಗ್ರೌಂಡ್ ಈ 3 ಕಡೆ ಮಾಡಿದರೆ ಬಹುತೇಕ ಕಳೆದ ಸಲ ಬಂದು ನಾವೇನು ಮಾತು ಕೊಟ್ಟಿದ್ದೇವೆ ಮತ್ತು ಯಾವೊಂದು ಡೇಂಜರ್ ಸ್ಪಾಟ್ನಲ್ಲಿ ಕೆಲವೊಂದು ಮನೆ ಇತ್ತ ಅದೆಲ್ಲಕ್ಕೂ ಸಂರಕ್ಷಣೆ ಮಾಡೋ ಕೆಲಸ ಇವಾಗ ಆಗಿದೆ ಅಂತ ಹೇಳಲಿಕ್ಕೆ ಬಯಸಿ ನಾನು ಮುಖ್ಯಮಂತ್ರಿಗಳ ಅಭಿನಂದನೆ ಸಲ್ಲಿಸಿ. ಈ ಸಂದರ್ಭ ನಗರಸಭೆಯ ಅಧ್ಯಕ್ಷೆ ಶಶಿಕಲಾ, ಉಪಾಧ್ಯಕ್ಷೆ ಸ್ವಪ್ನ ಹರೀಶ್, ಸ್ಥಾಯಿ ಸಮಿತಿಯ ಅಧ್ಯಕ್ಷ ಅಶ್ರಫ್, ನಾಮನಿರ್ದೇಶಿತ ಸದಸ್ಯ ರಶೀದ್ ಯೂಸುಫ್, ನಗರಸಭೆಯ ಆಯುಕ್ತ ನವೀನ್ ಹೆಗ್ಡೆ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಫೀಕ್ ಅಮ್ಲಮೊಗರು, ಮುಡಾ ಸಲಹಾ ಸಮಿತಿಯ ಮಾಜಿ ಸದಸ್ಯ ಮುರಳೀಧರ್ ಸಾಲ್ಯಾನ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ಎಸ್ ಕರೀಂ, ಉಳ್ಳಾಲ ನಗರಸಭೆ ಮಾಜಿ ಸದಸ್ಯರುಗಳಾದ ದಿನೇಶ್ ರೈ, ಮುಸ್ತಫಾ ಅಬ್ದುಲ್ಲಾ, ಕಿನ್ಯಾ ಗ್ರಾಮ ಪಂಚಾಯತ್ ಸದಸ್ಯ ಸಿರಾಜ್ ಕಿನ್ಯಾ, ಕೋಟೆಪುರ ಮಸೀದಿ ಅಧ್ಯಕ್ಷ ಅಬ್ಬಾಸ್ ಹಾಜಿ, ಹಮೀದ್ ಕೋಡಿ, ಸಫ್ವಾನ್ ಕೆರೆಬೈಲು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆ ಸರಾಗವಾಗಿ ಹರಿದು ಹೋಗುತ್ತಿದ್ದ ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಮಳೆ ನೀರು ಹರಿಯಲು ಸ್ಥಳ ಇಲ್ಲದ ಕಾರಣ ಉಳ್ಳಾಲ ಬೇಲು, ಅಂಬಿಕಾ ರಸ್ತೆ ಸೇರಿದಂತೆ ಕ್ಷೇತ್ರದ ಹೆಚ್ಚಿನ ಭಾಗಗಳಲ್ಲಿ ಕೃತಕ ನೆರೆಯಾಗಿ ನೂರಾರು ಮನೆಗಳು ಜಲಾವೃತಗೊಂಡಿದ್ದು, ಸ್ಥಳೀಯಾಡಳಿತ ಸಂಸ್ಥೆಯ ಅಧಿಕಾರಿಗಳು, ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಎಲ್ಲ ರಾಜಕಾಲುವೆಯ ಹಿಂದಿನ ದಾಖಲೆಯನ್ನು ಪರಿಶೀಲಿಸಿ ಒತ್ತುವರಿಯನ್ನ ತೆರವುಗೊಳಿಸಿ ಸರಿಪಡಿಸಬೇಕು ಮತ್ತು ಎಲ್ಲೆಲ್ಲಿ ಹೂಳೆತ್ತುವ ಕಾರ್ಯವನ್ನ ಮಾಡುವ ಮೂಲಕ ಮುಂದಿನ ಮಳೆಗಾಲದ ಸಂದರ್ಭದಲ್ಲಿ ಇಂತಹ ಸಮಸ್ಯೆ ಉದ್ಭವಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಅಂಬಿಕಾ ರಸ್ತೆಯಲ್ಲಿ ಕಳೆದ ತಿಂಗಳ ಮಳೆಯಲ್ಲಿ ಕೊಚ್ಚಿ ಹೋದ ಕಿರುಸೇತುವೆಯ ಪುನರ್ ನಿರ್ಮಾಣದ ವಿಚಾರದಲ್ಲಿ ಪರಿಶೀಲನೆ ನಡೆಸಿ ಮಾತನಾಡಿದರು. ಈ ಬಾರಿ ಪ್ರಾಕೃತಿಕ ವಿಕೋಪಗಳು ಮಾನವ ನಿರ್ಮಿತ ಸಮಸ್ಯೆಯಿಂದ ಆಗಿದೆ. ಜನಸಂಖ್ಯೆ ಮತ್ತು ಮನೆಗಳು ಹೆಚ್ಚಾದಂತೆ ಹರಿದು ಹೋಗುವ ನೀರಿನ ಕಾಲುವೆಗಳನ್ನು ಮಣ್ಣು ಹಾಕಿ ಒತ್ತುವರಿ ಮಾಡಲಾಗುತ್ತಿದೆ. ನೇತ್ರಾವತಿ ನದಿಯನ್ನು ಸಂಪರ್ಕಿಸುವ ರಾಜಕಾಲುವೆಗಳು ಒತ್ತುವರಿಯಾಗುತ್ತಿದ್ದು, ಇದನ್ನು ಸರಿಪಡಿಸಿದರೆ ಮಾತ್ರ ಸಮಸ್ಯೆ ಪರಿಹಾರ ಆಗಲು ಸಾಧ್ಯ ಎಂದ ಅವರು, ಇತ್ತೀಚಿನ ದಿನಗಳಲ್ಲಿ ಅನಧಿಕೃತ ಲೇಔಟ್ಗಳು ತಲೆ ಎತ್ತುತ್ತಿದ್ದು, ಇದಕ್ಕೆ ಸರಿಯಾದ ರಸ್ತೆ, ಮಳೆ ನೀರು ಹರಿದು ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಇದೆಯೇ ಎನ್ನುವ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸದೇ ಇರುವುದು ಕೃತಕ ನೆರೆಯಾಗಲು ಮುಖ್ಯ ಕಾರಣ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಇಂತಹ ಕಾರ್ಯಗಳಿಗೆ ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಉಳ್ಳಾಲ ಅನಧಿಕೃತ ಸ್ಲಂ ಆಗಿ ಬದಲಾಗುವುದರಲ್ಲಿ ಅನುಮಾನವಿಲ್ಲ. ನಮ್ಮ ಮುಂದಿನ ಪೀಳಿಗೆ ಉತ್ತಮ ಜೀವನ ನಡೆಸಬೇಕಾದರೆ ಮುಂದಿನ ಹಲವು ವರ್ಷಗಳ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಮನೆ ನಿರ್ಮಾಣ ಸೇರಿದಂತೆ ಲೇಔಟ್ ನಿರ್ಮಾಣಕ್ಕೆ ಅನುಮತಿ ನೀಡುವಾಗ ಪರಿಶೀಲನೆ ನಡೆಸಿಕೊಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಕಳೆದ ತಿಂಗಳು ಬಂದಂತಹ ವಿಪರೀತವಾದ ಮಳೆ ಮತ್ತು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಇವತ್ತು ಭಾಳಷ್ಟು ಕಡೆ 3 ಜನ ತೀರಿಕೊಂಡು ಹೋಗಿದ್ದರು. ಒಂದು ಬೆಲ್ಮ ಮತ್ತು 2 ಮಂಜನಾಡಿಯಲ್ಲಿ. ಉಳ್ಳಾಲ ಬೈಲಿನಲ್ಲಿ ಕಂಪ್ಲೀಟ್ ಜಲವೃತವಾಗಿದ್ದುಕೊಂಡು ಅಲ್ಲಿ ಕೂಡ ಒಂದು 100 ಮನೆಗೆ ಸಮಸ್ಯೆ ಆಗಿತ್ತು. ಅದೇ ರೀತಿ ಇಲ್ಲಿ ನಮ್ಮ ಅಂಬಿಕಾ ರೋಡಿನ ಈ ಒಂದು ಪರಿಸರದಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಆಗಿದ್ದುಕೊಂಡು ಭಾಳಷ್ಟು ಮನೆಗಳಿಗೆ, ಯಾಕೆ ಇದು ಮುಖ್ಯ ಕಾಲುವೆಯ ಬದಿಯಲ್ಲಿರುವಂತೆಲ್ಲ ಮನೆಗಳು, ಒಂದು ನೀರು ಉಕ್ಕಿ ಬಂದು ಸಂಪೂರ್ಣ ಮನೆಗಳಿಗೆ ಆಗಿದೆ. ಎರಡನೇದು ಇಲ್ಲಿ ಕಂಪ್ಲೀಟ್ ಬ್ಲಾಕ್ ಆದಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಕಿರುಸೇತುವೆ ಕುಸಿದು ಬಿದ್ದಿದೆ. ಆದ ಕಾರಣ ಇದನ್ನು ನೋಡ್ತೇನೆ ಅಂತ ನಾನು ಕೂಡ ಇಲ್ಲಿ ಇವತ್ತು ಬಂದಿದ್ದೇನೆ. ಇದೊಂದು ಸಾಮಾಜಿಕವಾದ ಸಮಸ್ಯೆ, ಒಂದು ಕಡೆಗೆ ಪ್ರಕೃತಿಯ ವಿಕೋಪ, ಎರಡನೇ ಸಮಸ್ಯೆ ಏನಂತ ಹೇಳಿದರೆ ಇದು ಸೋಷಲ್ ಪ್ರಾಬ್ಲಮ್, ಮ್ಯಾನ್ ಮೇಡ್ ಪ್ರಾಬ್ಲಮ್, ಮನುಷ್ಯರು ಮಾಡಿದಂಥ ಸಮಸ್ಯೆಗಳು. ಯಾಕಂತ ಹೇಳಿದರೆ ಒಂದು ಇಷ್ಟು ಆ ರಾಜಕಾಲುವೆ ಅಲ್ಲಿಂದ ಇಲ್ಲಿ ತನಕ ಬರೋಗಲು ಕೂಡ ಭಾಳಷ್ಟು ಕಡೆಗೆ ಇವತ್ತು ಎನ್ಕ್ರೋಚ್ಮೆಂಟ್ ಒಂದು. ಎರಡನೇದು ಇಲ್ಲಿಯ ತನಕ ಅದು ಹೂಲೆತ್ತುವಂಥ ಕೆಲಸ ಆಗಿರಲಿಲ್ಲ. ಮೂರನೇದು ಲೇಔಟ್ ಮಾಡಿ ಹಿಂದೆ ಇಲ್ಲಿ ಹೋಗುವ ಸಂದರ್ಭದಲ್ಲಿ ಮಳೆ ನೀರು ಹೋಗಲಿಕ್ಕೆ ಬೇಕಾಗುವ ವ್ಯವಸ್ಥೆ ಕೂಡ ಇವತ್ತು ಇಲ್ಲಿ ಇದೆ. ಇದೆಲ್ಲವೂ ಕೂಡ ವಿಪರೀತ ಮಳೆ ಬಂದಾಗ ಈ ರೀತಿಯ ಒಂದು ಸಮಸ್ಯೆ ಉಂಟಾಗಿ ಮೊನ್ನೆ ಅಲ್ಲಿ ಕುಸಿದು ಬಿದ್ದಂತಹ ಏನು ಸೇತುವೆ ಇದೆ, ಇವತ್ತು ಈ ಪ್ರದೇಶದ ವಾಹನ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಅಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಹಿಂದೆ ನಾವು ಒಂದು ಕಿರು ಸೇತುವೆಯನ್ನು ಕಳೆದ ಸಲ ನಾವು ಮಾಡಿದ್ದೆವು. ಆದರೆ ಇದನ್ನು ನೋಡಲಿಕ್ಕೆ ಬಂದಿದ್ದೇನೆ. ಆದಷ್ಟು ಬೇಗ ಕೆಲಸವನ್ನು ಪ್ರಾರಂಭ ಮಾಡಿ ಇವರಿಗೆ ಕಿರು ಸೇತುವೆ ನಿರ್ಮಾಣ ಮಾಡಿ ಕೊಡ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಆಗದ ರೀತಿಯಲ್ಲಿ ನಾನು ಈಗಾಗಲೇ ಇವತ್ತು KDP ಸಭೆಯಲ್ಲಿ ಹೇಳಿದ್ದೇನೆ. ನಾನು ಎಲ್ಲ ರಾಜಕಾಲುವೆಗಳು, ಇದು ಬಹುಶಃ ನಮಗೆ ದೇಲಕಟ್ಟೆಯಿಂದ ಪ್ರಾರಂಭವಾಗಿ ನೇರವಾಗಿ ಉಚ್ಚಿಲ ಹೋಗಿ ನಮ್ಮ ಸಮುದ್ರಕ್ಕೆ ಸೇರುವಂಥ ರಾಜಕಾಲುವೆ, ಅದೇ ಬೊಲಿಯಾರಿಂದ ಪ್ರಾರಂಭ ಆಗುವಂಥ
ರಾಜಕಾಲುವೆ. ಉಲ್ಲಾಲ ನಮ್ಮ ಧರ್ಮನಗರದಾಗಿ ನಮ್ಮ ಉಲ್ಲಾಲ ಬೈಲಾಗಿ ಹೋಗಿ ಬಹುಶಃ ನೇತ್ರಾವತಿ ಸಂಪರ್ಕ ಆಗುವಂಥ ಒಂದು ಎಷ್ಟೆಲ್ಲ ಪ್ರಮುಖ ರಾಜಕಾಲುವೆ ಇದೆಯಾ ಅದನ್ನೆಲ್ಲ FME ನೋಡಿಕೊಂಡು ಒರಿಜಿನಲ್ ಸರ್ವೆ ಬುಕ್ ನೋಡಿಕೊಂಡು ಅದನ್ನು ಸರ್ವೆ ಮಾಡಿಸಿ ಮಾರ್ಕ್ ಮಾಡಿ. ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮತ್ತಡಿ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ, ಸದಸ್ಯರಾದ ದೀಪಕ್ ಪಿಲಾರ್, ಪರ್ವೀನ್ ಶಾಜೀದ್, ಇಂಜಿನಿಯರ್ಗಳಾದ ಪುರುಷೋತ್ತಮ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮಹಮ್ಮದ್ ಮೋನು, ಆಮ್ಲಮಗರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್, ಮಾಜಿ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಬಾಳೆಪುನಿ, ಕೈರಂಗಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶರೀಫ್, ಸದಸ್ಯ ನಾಸೀರ್ ನಡುಪದವು, ನಿವೃತ್ತ ಪೊಲೀಸ್ SI ಅರುಣ್ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತಾಶ್ರಯದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸಂಸ್ಥೆಯ ಸಹಯೋಗದೊಂದಿಗೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಮಂಗಳೂರು ಡೇರಿಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಮಂಗಳೂರು ಡೇರಿಯಲ್ಲಿ ಆಯೋಜಿಸಿದ್ದ ವಿಶ್ವ ಯೋಗ ದಿನಾಚರಣೆಯನ್ನ ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆಯವರು ಉದ್ಘಾಟಿಸಿದರು. ತದ ಬಳಿಕ ಮಾತನಾಡಿದ ಅವರು, ಆರೋಗ್ಯದ ಹಿತದೃಷ್ಟಿಯಿಂದ ಯೋಗ ಅತಿ ಮುಖ್ಯವಾಗಿದೆ. ಜೀವನ ಶೈಲಿ ಕೂಡ ಬದಲಾವಣೆ ಆಗಲಿದೆ. ನಿರಂತರವಾಗಿ ಯೋಗಾಭ್ಯಾಸ ಮಾಡಿಕೊಳ್ಳುವುದು ಉತ್ತಮ ಎಂದು ಹೇಳಿದರು. ಯೋಗ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಈಗ ತಾನೇ ಹೇಳಿದರು, ಯೋಗ ಇತ್ತೀಚೆಗೆ ಆಲ್ ಆಫ್ ಎ ಸಡನ್ ಇದು ಬಂದ ಗೊತ್ತಿದ್ದಲ್ಲ. ನಮ್ಮ ಪ್ರಾಚೀನ ಕಾಲದಲ್ಲಿ ಋಷಿಗಳು ಇದು ಯಾಕೆ ಬೇಕು, ವಿಶಾಲ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುತ್ತಿದ್ದಂತಹ ಒಂದೇ ಒಂದು ವಿಷಯ, ಒಂದೇ ಒಂದು ಅಂತ ಹೇಳಿಕ್ಕಾಗೋದಿಲ್ಲ, ಬಹು ಮುಖ್ಯವಾದ ಒಂದು ವಿಧಾನ ಇದ್ದರೆ ಯೋಗ ಅಂತ ಮಾಡ್ತಾರೆ. ಮತ್ತೊಂದು ಆಹಾರ ಪದ್ಧತಿ ಇತ್ತು. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದದ್ದು ಈಗ ಇರತಕ್ಕಂತಹ ಎಂದು ವೈದ್ಯಕೀಯ ಚಿಕಿತ್ಸೆಯನ್ನು ಇರದಿದ್ದಂತಹ ಸಂದರ್ಭದಲ್ಲಿ ಬಹುಶಃ ನಮ್ಮ ಆರೋಗ್ಯ ಕಾಪಾಡುತ್ತಿದ್ದಂಥದ್ದು ಒಂದು ಯೋಗ ಮತ್ತು ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಪ್ರಕೃತಿ. ಒಕ್ಕೂಟದ ಮ್ಯಾನೇಜರ್ ಗುರುಪ್ರಸಾದ್ ಅವರು ಹಾಲು ಮತ್ತು ಹಾಲಿನ ಉತ್ಪಾದನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಯೋಗ ಜೊತೆಯಲ್ಲಿ ದೇಹಕ್ಕೆ ಪ್ರೋಟೀನ್ ಅಂಶಗಳು ಅಗತ್ಯವಿದೆ. ಹಾಲಿನಿಂದ ಸಾಕಷ್ಟು ಪ್ರಯೋಜನವಾಗಲಿದೆ ಎಂದು ಹೇಳಿದರು. ನಮ್ಮ ದೇಹದಲ್ಲಿ 30,000 ಲಕ್ಷ ಕೋಟಿ ಜೀವಕೋಶವಿದೆ. ಜೀವಕೋಶಗಳಂದ್ರೆ ಸೆಲ್ಸ್. ಪ್ರತಿ ಜೀವಕೋಶದಲ್ಲೂ ಪ್ರೋಟೀನ್ ಇದೆ. ನಮ್ಮ ದೇಹದಲ್ಲಿ 30,000 ಬಗೆಯ ಪ್ರೋಟೀನ್ಗಳಿದೆ. ಎಷ್ಟು? 30,000. ಅದರಲ್ಲಿ ನಮ್ಮ ದೇಹನೇ ಅದನ್ನ ಉತ್ಪಾದನೆ ಮಾಡಲು ಶಕ್ತಿ ಹೊಂದಿದೆ. ಎಕ್ಸೆಪ್ಟ್ ಓನ್ಲಿ 20 ಅಮೈನೋ ಆಸಿಡ್ಸ್. 20 ಅಮೈನೋ ಆಸಿಡ್ ಮಾತ್ರ ನಮ್ಮ ದೇಹಕ್ಕೆ ನಮ್ಮ ಆಹಾರದಿಂದ ಬೇಕು. ಇದಕ್ಕಿಂತಲೇ ನಮ್ಮ ದೇಹದಲ್ಲೇ ಉತ್ಪಾದನೆ ಮಾಡುವಂಥ ಒಂದು ಶಕ್ತಿನ ಪರಮಾತ್ಮ ನಮ್ಗೆ ಕೊಟ್ಟಿದ್ದಾರೆ. ಆ 20ರಲ್ಲಿ ಹಾಲಿನಲ್ಲಿ ಮಾತ್ರನೇ ಎಸೆನ್ಷಿಯಲ್ ಅಮೈನೋ 9 ಹಾಲಿನಲ್ಲೇ. ಇನ್ನು ಮಿಕ್ಕಿದ್ದು ಯಾವ್ದನ್ನ ಒಂದು ಬೇಳೆ ತಗೊಂಡ್ರೆ 1 ಸಿಗ್ಬೋದು, 2 ಸಿಗ್ಬೋದು. ಅದಕ್ಕೆಂತ ಎಸೆನ್ಷಿಯಲ್ ಪ್ರೋಟೀನ್ಸ್ ನಮ್ಮ ಹಾಲಿನ ಪ್ರೋಟೀನ್ನಂತೆ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸಂಸ್ಥೆಯ ಗುರುರಾಜ್ ಗೋಕುಲ್ ಅವರು ಮಾತನಾಡಿ, ಯೋಗದಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಸಾಧ್ಯವಾಗಿದೆ ಎಂದು ಹೇಳಿದರು. ಸುಮಾರು ಅಂದರೆ 2014ರಲ್ಲಿ ಏನು ವಿಶ್ವಸಂಸ್ಥೆಯಲ್ಲಿ
ನಮ್ಮ ಪ್ರಧಾನಮಂತ್ರಿಗಳು ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಪ್ರಸ್ತಾವನೆ ಇಟ್ಟಾರೋ ಆಗ 175 ದೇಶಗಳು ಒಪ್ಪಿಗೆ ನೀಡಿದರು. ಅಂದರೆ ಆ 175 ದೇಶಗಳು ಒಪ್ಪಿಗೆ ನೀಡಬೇಕಾದ್ರೆ ಅವರಿಗೆ ಆ ಯೋಗದ ಮಹತ್ವ ಅವರಿಗೆ ಅರಿವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಒಪ್ಪಿಗೆ ನೀಡಬೇಕಾದ್ರೆ ಅವರಿಗೆಲ್ಲರಿಗೂ ಕೂಡ ಆ ಯೋಗದ ಮನವರಿಕೆ ಆಗಿತ್ತು, ಅದರ ಪ್ರಾಮುಖ್ಯತೆ ಬಗ್ಗೆ ಅರಿವಾಗಿತ್ತು. ಅಂದರೆ ಯೋಗದ ಚಟುವಟಿಕೆ ಭಾರತ ಅಂದರೆ ಈ ಒಂದು ಯೋಗ ಏನು ಭಾರತದಿಂದ ಈ ಯೋಗ ಜ್ಞಾನ ಭಾರತದಿಂದ ವಿದೇಶಕ್ಕೆ ಹೋಗಿದೆ. ಆ ಭಾರತದಕ್ಕಿಂತ ಹೆಚ್ಚು ವಿದೇಶಿಯರು ಇದರ ಒಂದು ಲಾಭವನ್ನು ಅರಿತುಕೊಂಡಿರುತ್ತಾರೆ. ಆ ರೀತಿಯಾಗಿ ಆ ಸಂದರ್ಭದಲ್ಲಿ 175 ರಾಷ್ಟ್ರಗಳು ಕೂಡ ಆ ಒಂದು ಒಪ್ಪಿಗೆಯನ್ನು ಸೂಚಿಸಿದರು, ತನ್ನ ಒಪ್ಪಿಗೆಯನ್ನು ಸಾರಿದರು. ಮಂಗಳೂರಿನ ಬ್ರಹ್ಮಕುಮಾರಿ ಪ್ರಜಾಪಿತದ ವಿಶ್ವೇಶ್ವರಿ ಅವರು ಯೋಗ ಮತ್ತು ಧ್ಯಾನದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಪ್ರಸ್ತುತ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರು ಒತ್ತಡ ಜೀವನ ಸಾಗಿಸಿಕೊಳ್ಳುತ್ತಾರೆ. ಹಾಗಾಗಿ ನಾವೆಲ್ಲರೂ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ಕೆಟ್ಟ ಆಲೋಚನೆ ಹೋಗಲಾಡಿಸಿ ಮನಸ್ಸು ಶಾಂತಗೊಂಡು ದೈಹಿಕವಾಗಿ ಸದೃಢರಾಗಲು ಸಹಾಯವಾಗುತ್ತದೆ ಎಂದು ಹೇಳಿದ್ರು. ಎಲ್ಲರಿಗೂ ಮಾನಸಿಕವಾಗಿ ಶಾಂತಿ ಉಂಟಾಗಲಿ, ಎಲ್ಲರಿಗೂ ಪೂರ್ಣತೆ ಬರಲಿ. ಪೂರ್ಣತೆ ಅಂತಂದ್ರೆ ಲೆಟ್ ದ ಮ್ಯಾನ್ ಲೀಡ್ ಟು ದ ಪರ್ಫೆಕ್ಟ್ ಸ್ಟೇಜ್. ನಮ್ಮ ಪರಿಪೂರ್ಣತೆ ಏನಿದೆ, ಯಾವುದು ಕೊರತೆ ಕುಂದು ಕೊರತೆ ಇರಬಾರ್ದು, ಅಂತಹ ಪೂರ್ಣತೆ ಸರ್ವರಿಗೂ ಬರಲಿ. ಸರ್ವೇಷಾಂ ಮಂಗಳಂ ಭವತು, ಎಲ್ಲರೂ ಮಂಗಳ ಉಂಟಾಗಲಿ, ಎಲ್ಲರಿಗೂ ಕಲ್ಯಾಣ ಉಂಟಾಗಲಿ ಅನ್ನುವಂಥದ್ದೇ ಈ ಯೋಗ ದಿನದ ಒಂದು ಉದ್ದೇಶ ಅಂತ ಹೇಳ್ಬೋದು. ಒಕ್ಕೂಟದ ಅಧಿಕಾರಿಗಳಾದ ಮೇಘನಾ ಅವರು ಸ್ವಾಗತಿಸಿ ರಶ್ಮಿ ಅವರು ವಂದಿಸಿದ್ರು. ಜಾನೆಟ್ ರೊಸಾರಿಯೋ ಅವರು ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು. ಒಕ್ಕೂಟದ ವ್ಯವಸ್ಥಾಪಕರಾದ ಡಾ ರವಿರಾಜ್ ಉಡುಪ, ಉಪ ವ್ಯವಸ್ಥಾಪಕರಾದ ಡಾ ಮಧುಸೂದನ್ ಕಾಮತ್ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಜುಲೈ 12ರಂದು ರಾಷ್ಟ್ರೀಯ ಲೋಕ ಅದಾಲತ್ ಅನ್ನು ತಾಲೂಕು ಕಾನೂನು ಸೇವಾ ಸಮಿತಿ ಪುತ್ತೂರು ಇದರ ಆಶ್ರಯದಲ್ಲೇ ಪುತ್ತೂರು ನ್ಯಾಯಾಲಯದಲ್ಲಿ ನಡೆಯಲಿದ್ದು, ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದಾದ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶವಿದೆ. ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥವಾಗಲು ಎಲ್ಲರ ಸಹಕಾರದ ಅಗತ್ಯವಿದೆ ಎಂದು ತಾಲೂಕು ಕಾನೂನು ಸಮಿತಿಯ ಚೇರ್ಮನ್ ಪ್ರಕೃತಿ ಕಲ್ಯಾಣ್ಪುರ ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಈ ಬಗ್ಗೆ ಮಾಹಿತಿ ನೀಡಿದರು. ಈಗಾಗಲೇ ಪೂರ್ವಭಾವಿ ಸಭೆಗಳನ್ನು ಹಣಕಾಸು ಸಂಸ್ಥೆಗಳು, ಪೊಲೀಸ್, ಆರ್ಟಿಒ, ಪುರಸಭೆ ಅಧಿಕಾರಿಗಳು, ತಹಶೀಲ್ದಾರ್, ವಕೀಲರು, ಇನ್ಶೂರೆನ್ಸ್ ಕಂಪನಿಗಳ ಅಧಿಕಾರಿಗಳೊಂದಿಗೆ ಮಾಡಲಾಗಿದೆ. ಹಣಕಾಸು ಸಂಸ್ಥೆಗಳಿಗೆ ಬಡ್ಡಿ ಹಣದಲ್ಲಿ ರಿಯಾಯಿತಿ ನೀಡಿ ಸಹಕರಿಸಬೇಕು ಎಂದು ಕೇಳಿಕೊಳ್ಳಲಾಗಿದೆ. ಸಾಲಗಾರರ ಮನವೊಲಿಸುವ ಪ್ರಯತ್ನಗಳನ್ನು ಕೂಡ ಮಾಡುವಂತೆ ಅಧಿಕಾರಿಗಳಿಗೆ ಮತ್ತು ವಕೀಲರಿಗೆ ಹೇಳಲಾಗಿದೆ. ಈ ರೀತಿ ರಾಜ್ಯ ಸಂಧಾನ ಮಾಡಿ ಪ್ರಕರಣಗಳನ್ನು ಇತ್ಯರ್ಥ ಮಾಡುವುದರಿಂದ ಹಣ ಮತ್ತು ಸಮಯದ ಉಳಿತಾಯ, ಮಾನಸಿಕ ನೆಮ್ಮದಿ ಮತ್ತು ತ್ವರಿತ ನ್ಯಾಯದಾನ ಆಗ್ತದೆ. ಈಗ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ರಾಜಿ ಮಾಡಲು ಇಚ್ಛಿಸುವ ಎಲ್ಲರೂ ನ್ಯಾಯಾಲಯಕ್ಕೆ ಹಾಜರಾಗಿ ಲೋಕ ಅದಾಲತ್ ಅನ್ನು ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಜುಲೈ 12ರಂದು ರಾಷ್ಟ್ರೀಯ ಲೋಕ ಅದಾಲತ್ ಅನ್ನು ನಾವು ತಾಲೂಕು ಸೇವಾ ಸಮಿತಿ ಪುತ್ತೂರು ಇವರ ಆಶ್ರಯದಲ್ಲಿ ಪುತ್ತೂರು ನ್ಯಾಯಾಲಯದಲ್ಲಿ ನಡೆಸುತ್ತಿದ್ದೇವೆ. ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದಾದ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಲು ಇದು ಒಂದು ಉತ್ತಮ ಅವಕಾಶವಾಗಿದೆ. ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥವಾಗಲು ಎಲ್ಲರ ಸಹಕಾರ ಬೇಕಾಗಿದೆ. ಈಗಾಗಲೇ ನಾವು ಪೂರ್ವಭಾವಿ ಸಭೆಗಳನ್ನು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ, ಹಣಕಾಸು ಸಂಸ್ಥೆಗಳಾದ ಬ್ಯಾಂಕ್ಗಳು, ಸೊಸೈಟಿಗಳು, ಪೊಲೀಸು, ಆರ್ಟಿಒ, ಪುರಸಭೆ, ತಹಶೀಲ್ದಾರು, ವಕೀಲರು, ಇನ್ಶೂರೆನ್ಸ್ ಕಂಪನಿಗಳ ಅಧಿಕಾರಿಗಳೊಂದಿಗೆ ಮಾಡಿರುತ್ತೇವೆ. ಹಣಕಾಸು ಸಂಸ್ಥೆಗಳಿಗೆ ಬಡ್ಡಿ ದರದಲ್ಲಿ ರಿಯಾಯಿತಿ ನೀಡಿ ಅಂತ ನಾವು ಕೇಳಿಕೊಂಡಿದ್ದೇವೆ. ಸಾಲಗಾರರ ಮನವೊಲಿಸಿ ಆದಷ್ಟು ಬೇಗ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡು ಇತ್ಯರ್ಥ ಮಾಡಿಕೊಳ್ಳುವಂತೆ ಕೇಳಿಕೊಂಡಿರುತ್ತೇವೆ. ಈ ರೀತಿ ರಾಜಿ ಸಂಧಾನ ಮಾಡಿಕೊಳ್ಳುವುದರಿಂದ ಹಣ ಮತ್ತು ಸಮಯದ ಉಳಿತಾಯವಾಗುತ್ತದೆ, ಮಾನಸಿಕ ನೆಮ್ಮದಿ ಸಿಗುತ್ತದೆ, ತ್ವರಿತ ನ್ಯಾಯದಾನದಲ್ಲಿ ಸಹಾಯವಾಗುತ್ತದೆ. ಈಗ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ರಾಜಿ ಮಾಡಲು ಇಚ್ಛಿಸುವ ಎಲ್ಲರೂ ನ್ಯಾಯಾಲಯಕ್ಕೆ ಜುಲೈ 12ಕ್ಕೆ ಬಂದು ನಮ್ಮ ಲೋಕ ಅದಾಲತ್ ಅನ್ನು
ಯಶಸ್ವಿಗೊಳಿಸಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ. ಇನ್ನೊಂದು ಈ ಸಲದ ನಮ್ಮ ಮುಖ್ಯ ಇದು ಆಕರ್ಷಣೆ ಏನಂತ ಅಂದ್ರೆ, ನಾವು ಪುರಸಭೆಯವರೊಂದಿಗೆ ಕೇಳಿಕೊಂಡು ಈ ಸಲ ಕಸ ವಿಲೇವಾರಿ ವಾಹನಕ್ಕೆ ಒಂದು ಆಡಿಯೋ ತುಣುಕನ್ನು ಕೊಟ್ಟಿರುತ್ತೇವೆ. ಆಡಿಯೋ ತುಣುಕನ್ನು ಪ್ರತಿ ಮನೆಗೆ ಅವರು ಕಸ ಸಂಗ್ರಹಿಸಲು ಹೋಗುವಾಗ ಅದನ್ನು ಹಾಕ್ಬೇಕು ಅಂತ ಕೇಳ್ಕೊಂಡಿದ್ದೇವೆ. ಈ ರೀತಿ ಪ್ರತಿ ಮನೆಗೂ ನಮ್ಮ ಲೋಕದಾಲತ್ನ ವಿಚಾರ ತಲುಪಲಿ ಎಂಬುದು ನಮ್ಮ ಉದ್ದೇಶವಾಗಿರುತ್ತೆ. ಎರಡು ಪಾರ್ಟಿ ಒಪ್ಪಿಕೊಂಡ ಪಕ್ಷದಲ್ಲಿ ಮಾತ್ರ ಇಲ್ಲಿ ಯಾವುದೇ ಒತ್ತಡ ಇಲ್ಲ, ಅವರಿಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಎರಡು ಪಕ್ಷದ ಇಲ್ಲಿ ನ್ಯಾಯಾಲಯಕ್ಕೆ ಅಥವಾ ರಾಜ್ಯ ತೀರ್ಮಾನ ಮಂಡಳಿಗೆ ಎರಡೂ ಕಡೆ ಒಂದೇ ಲೆಕ್ಕ, ಅವರವರು ಮಾತಾಡಿ ಇಬ್ರು ಸ್ಯಾಟಿಸ್ಫೈ ಆದ್ರೆ ಸೆಟ್ಲ್, ಯಾವುದೇ ಒತ್ತಡ ಇರುವುದು ಎರಡು ಪಾರ್ಟಿಗಳು ಒಂದು ವೇಳೆ ಇಲ್ಲಿ ಸೆಟ್ಲ್ ಆಗದಿದ್ರೆ ಪುನಃ ಅದಕ್ಕೆ ನ್ಯಾಯಾಲಯಕ್ಕೆ ಪೂರ್ವ ಹೇಗಿತ್ತು ಹಾಗೆ ಹೋಗಿ ಅಲ್ಲಿ ತನಿಖೆ ಆಗಿ. ಮತ್ತೆ ಈಗ ನಮ್ಮ ಲೋಕದಾಲತದ ಇನ್ನೊಂದೇನಂದ್ರೆ ಮೀಡಿಯೇಷನ್ ಅಂತ, ರಾಜಿ ಸಂಧಾನ. ಅದರಲ್ಲಿ ನಾವು ಎರಡೂ ಪಾರ್ಟಿಗಳನ್ನು ಒಬ್ಬರು ಬೇರೆ ಅಂದ್ರೆ ಅವರಿಬ್ಬರ ವಕೀಲರಲ್ಲದೆ ಇನ್ನೊಬ್ಬರು ಮೂರನೇ ವಕೀಲರನ್ನು ನೇಮಿಸಿ ಅವರ ಮುಂದೆ ಕಳಿಸ್ತೇವೆ. ಅವ್ರ ಹತ್ರ ನಾವು ಏನ್ ಮಾಡ್ತೇವೆ ಅಂದ್ರೆ ಕೆಲವೊಮ್ಮೆ ಜಾಯಿಂಟ್ ಸಿಟ್ಟಿಂಗ್ ಮಾಡ್ತೇವೆ, ಇಬ್ಬರು ಒಟ್ಟಿಗೆ ಕೂತು ಮಾತಾಡುವಂತ, ಕೆಲವೊಮ್ಮೆ ಸಿಂಗಲ್ ಸಿಟ್ಟಿಂಗ್. ಯಾಕೆಂದ್ರೆ ಕೆಲವು ವಿಚಾರಗಳನ್ನು ಬೇರೆಯವರಿದ್ರೆ ನಮಗೆ ಮಾತಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಗೌರವ ಪ್ರಧಾನ ಹಿರಿಯ ವ್ಯವಹಾರಿಕ ನ್ಯಾಯಾಲಯದ ನ್ಯಾಯಾಧೀಶರು, ಸಮಿತಿಯ ಸದಸ್ಯ ಕಾರ್ಯದರ್ಶಿಯವರು ಶಿವಣ್ಣ ಎಚ್ಆರ್, ಗೌರವ ಪ್ರಧಾನ ವ್ಯವಹಾರಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಯೋಗೇಂದ್ರ ಶೆಟ್ಟಿ, ಗೌರವ ಹೆಚ್ಚುವರಿ ವ್ಯವಹಾರಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಜಿ ಜಗನ್ನಾಥ್ ರೈ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು. ಮಂಗಳೂರಿನ ಫಳಾಲ್ಬಾಗ್ನ ತಕ್ಷಿಲಾ ಬಿಲ್ಡಿಂಗ್ನಲ್ಲಿರುವ ವಿಸ್ಡಮ್ ಇನ್ಸ್ಟಿಟ್ಯೂಟ್ ನೆಟ್ವರ್ಕ್ನ ಪ್ರಧಾನ ಕಚೇರಿಯಲ್ಲಿ ವಿಸ್ಡಮ್ ಆಫ್ ಹೆಲ್ತ್ 2025 ಎಂಬ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪ ಮಾಡಿಕೊಟ್ಟಿರುವ ವಿಸ್ಡಮ್ ಸಂಸ್ಥೆ ಇದೀಗ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದೆ. ವಿದ್ಯಾರ್ಥಿಗಳು ವಿದೇಶ ಪ್ರವಾಸಕ್ಕೂ ಮುನ್ನ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಆಯೋಜಿಸಲಾಗಿದ್ದು, ದಂತ, ರಕ್ತ, ಶ್ರವಣ, ಕಣ್ಣು, ಚರ್ಮದ ಆರೈಕೆ, ಸ್ನಾಯು ಮತ್ತು ಕೀಲುಗಳು, ಫುಡ್ ಮತ್ತು ಡಯಟ್ಗಳ ಬಗ್ಗೆ ಪರೀಕ್ಷೆಗಳು ಮತ್ತು ನುರಿತ ತಜ್ಞರಿಂದ ಮಾಹಿತಿಯನ್ನ ನೀಡಲಾಯಿತು. ಈ ಬಗ್ಗೆ ಮಾಹಿತಿ ಹಂಚಿಕೊಂಡ ವಿಸ್ಡಮ್ ಇನ್ಸ್ಟಿಟ್ಯೂಷನ್ನ ಡಾಕ್ಯುಮೆಂಟೇಷನ್ ಅಂಡ್ ಎಡಿಟಿಂಗ್ ಮುಖ್ಯಸ್ಥರಾದ ನಿವೇದಿತಾ ಅವರು, ಈ ಒಂದು ಶಿಬಿರದಲ್ಲಿ ಹಲವಾರು ಮಂದಿ ಭಾಗವಹಿಸಿ ತಪಾಸಣೆಯನ್ನ ಮಾಡಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಅತಿ ಮುಖ್ಯವಾಗುತ್ತೆ. ಹಾಗಾಗಿ ನಾವು ಆರೋಗ್ಯ ತಪಾಸಣೆಯನ್ನ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಎಂದು ಹೇಳಿದ್ರು. Different departments all gathered with their expertise over here regarding food and diet, maybe with the skin and dermatology thing, the blood sugar levels, with the skin, dental and the speech therapy, even the joint and muscles checkup has been happening, and even the eyesight checkup. Everybody have come here for the students, for their betterment, as it is always saying that precaution is better than the cure. That is the reason why all we are here today. ವಿಸ್ಡಮ್ ಸಂಸ್ಥೆಯ ಅಪ್ಲಿಕೇಶನ್ ಮುಖ್ಯಸ್ಥರಾದ ಶ್ರವಣ್ ಸಾಲಿಯನ್ ಅವರು ಮಾತನಾಡಿ, ಹಲವಾರು ವರ್ಷಗಳಿಂದ ಶಿಬಿರವನ್ನ ಆಯೋಜಿಸಲಾಗುತ್ತಿದೆ. ಆರೋಗ್ಯ ಶಿಬಿರದಿಂದಾಗಿ ಸಾಕಷ್ಟು ಪ್ರಯೋಜನವಾಗಲಿದೆ ಎಂದು ಹೇಳಿದರು. So this is a medical camp that we are organizing from the past 3 years. So the intention of this program is to bring health awareness among the students. These tests are usually very expensive in the other countries, in abroad countries, but we are hosting this free for all our students so they can have a proper insight about their health before they travel to abroad countries. ಎಡಿಟಿಂಗ್ ಹೆಡ್ ಆಗಿರುವ ಪಿಯೋನಾ ಅವರು ಮಾತನಾಡಿ, ದಂತ, ರಕ್ತ, ಶ್ರವಣ, ಕಣ್ಣು, ಚರ್ಮದ ಆರೈಕೆ, ಸ್ನಾಯು ಮತ್ತು ಕೀಲುಗಳು, ಫುಡ್ ಅಂಡ್ ಡಯಟ್ಗಳ ಬಗ್ಗೆ ಪರೀಕ್ಷೆಗಳು ಮತ್ತು ನುರಿತ ತಜ್ಞರಿಂದ ತಪಾಸಣೆಯನ್ನ ನಡೆಸಲಾಯಿತು. ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬಂದಿದೆ ಎಂದು ಹೇಳಿದರು. Health is often that aspect that gets overlooked, especially when everyone's on the focus for their career. So, Wisdom's Health Checkup Camp offers a great opportunity for you to look into those aspects of your health that often get overlooked. We have experts ranging from specialists in health, skin, dental, eyes, joints, and many more.
ಈ ಸಂದರ್ಭದಲ್ಲಿ ಆರೆಂಜ್ ಡೆಂಟಲ್ ಕ್ಲಿನಿಕ್ನ ಡಾಕ್ಟರ್ ಸ್ವಾತಿ ಅಡಪ ಅವರಿಂದ ಡೆಂಟಲ್ ಅಂಡ್ ಓರಲ್ ಹೆಲ್ತ್ ಚೆಕ್, ಹರ್ಷ ಮಾಡರ್ನ್ ಡಯಾಗ್ನೋಸ್ಟಿಕ್ ಸರ್ವಿಸಸ್ನ ಡಾಕ್ಟರ್ ಪ್ರಿಯದರ್ಶಿನಿ ಅವರಿಂದ ಡಯಾಬಿಟಿಕ್ ಅಂಡ್ ಅನೇಮಿಯಾ ಹೆಲ್ತ್ ಚೆಕ್, ಡಿಟಾಕ್ಸ್ ಕ್ಲಿನಿಕ್ನ ಡಾಕ್ಟರ್ ಶ್ಯಾಮಲಾ ಬಿಎಸ್ ಅವರಿಂದ ಅರಿಕ್ಯುಲರ್ ಥೆರಪಿ, ಅಬೆಕಿಯಾ ಟಾಮ್ನ ಭೈರವಿ ವಸಾನಿ ಅವರಿಂದ ಸ್ಕಿನ್ ಅವೇರ್ನೆಸ್, ಐಡಿಯಲ್ ಸ್ಪೀಚ್ ಅಂಡ್ ಹಿಯರಿಂಗ್ ಸೊಲ್ಯೂಷನ್ನ ಆಸ್ಟರ್ ಮಿರಾಂತಾ ಅವರಿಂದ ಸ್ಪೀಚ್ ಅಂಡ್ ಹಿಯರಿಂಗ್ ಸೊಲ್ಯೂಷನ್ಸ್, ಮೋದಿಕೇರ್ನ ರಾಯ್ ಶ್ರೀ ಹರ್ಷ ಅವರಿಂದ ಫುಡ್ ಅಂಡ್ ಡಯಟ್, ಅಹನ ಅಂಡ್ ಹರ್ನ ಡಾಕ್ಟರ್ ಸ್ಮೃತಿ ನಟನ ಸುಬ್ರಹ್ಮಣ್ಯನ್ ಅವರಿಂದ ಜಾಯಿಂಟ್ ಅಂಡ್ ಮಸಲ್ ಸ್ಟ್ರೆಂತ್ ಚೆಕಪ್, ಟೈಟನ್ ಐ ಪ್ಲಸ್ನ ಸಾಗರ್ ಕಲಾರಿಯಾ ಅವರಿಂದ ಐ ಅಂಡ್ ವಿಜುವಲ್ ಎಬಿಲಿಟಿ ಚೆಕಪ್ ನಡೆದವು. ಈ ವೇಳೆ ವಿಸ್ಡಮ್ ಸಂಸ್ಥೆಯ ಸಂಸ್ಥಾಪಕ ಹಾಗೂ ವ್ಯವಸ್ಥಾಪಕರಾದ ಡಾಕ್ಟರ್ ಫ್ರಾನ್ಸಿಸ್ಕಾ ತೇಜ್ ಹಾಗೂ ಸಹ ಸಂಸ್ಥಾಪಕರಾದ ಮತ್ತು ಸಿಎಒ ಡಾಕ್ಟರ್ ಗುರುತೇಜ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. ನಗರದ ನಂತೂರಿನ ನಿಟ್ಟೆ ಡಾಕ್ಟರ್ ಶಂಕರಾಢ್ಯಂತಾಯ ಸ್ಮಾರಕ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಮಂಗಳೂರು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಪ್ರಾಶಿಕ್ಷಕ ಪ್ರಮುಖ ಶ್ರೀ ಲಕ್ಷ್ಮೀನಾರಾಯಣ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಇಂದು ನಾವು ಮಾಡುವ ಯೋಗಾಭ್ಯಾಸವು ಉತ್ತಮ ಭವಿಷ್ಯಕ್ಕಾಗಿ ನಾವು ಹೂಡುವ ಬಂಡವಾಳ, ಮುಂದಕ್ಕೆ ಈ ಅದ್ಭುತ ಯೋಗವೇ ನಮ್ಮನ್ನ ಕಾಪಾಡುವುದು ಎಂದು ಹೇಳಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ಮಾತನಾಡಿ, ಯೋಗ ಎಂದರೆ ದೇಹ ದಂಡನೆಯಲ್ಲ, ಇಂದ್ರಿಯ ನಿಗ್ರಹಕ್ಕೆ ಸರಳ ಮಾರ್ಗವಾಗಿದೆ. ಇದು ನಮ್ಮ ಭಾರತೀಯ ಪರಂಪರೆಯ ಹೆಮ್ಮೆ. ಯೋಗವನ್ನು ವಿಶ್ವದ 180ಕ್ಕೂ ಹೆಚ್ಚಿನ ದೇಶದಲ್ಲಿ ಅಭಿಮಾನದಿಂದ ಅಳವಡಿಸಿಕೊಂಡಿರುವುದು ನಮಗೆಲ್ಲರಿಗೂ ಹೆಮ್ಮೆ. ಯೋಗವು ದಿನಾಚರಿಯ ಭಾಗವಾಗಬೇಕು. ವರ್ಷಕ್ಕೊಮ್ಮೆ ಯೋಗ ದಿನಾಚರಣೆ ಇರುವುದು ಅದರ ಮಹತ್ವ ಸಾರಲು, ವಿದ್ಯಾರ್ಥಿ ಜೀವನದ ಒತ್ತಡಗಳನ್ನು ಕಳೆದು ಭವ್ಯ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ಯೋಗವು ಸಂಜೀವಿನಿಯಂತೆ ಎಂದು ಹೇಳಿದರು. ಸಂಸ್ಥೆಯ ಪ್ರಾಂಶುಪಾಲರಾದಿಯಾಗಿ ವಿದ್ಯಾರ್ಥಿಗಳು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಈ ಸಂದರ್ಭ ಯೋಗದ ವಿವಿಧ ಆಸನಗಳನ್ನು ಮಾಡಲಾಯಿತು. ಸಂಸ್ಥೆಯ ಎನ್ಎಸ್ಎಸ್ ಘಟಕದ ಸಂಯೋಜನೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಉಪಪ್ರಾಂಶುಪಾಲೆ ಅನ್ನಪೂರ್ಣ ನಾಯಕ್, ಎನ್ಎಸ್ಎಸ್ ಯೋಜನಾಧಿಕಾರಿ ಸಂತೋಷ್ ಶೆಟ್ಟಿ, ಉಪನ್ಯಾಸಕಿ ದಿವ್ಯಾ ವಿಶಾಲ್, ವಿದ್ಯಾರಾಣಿ ಆಳ್ವ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೇಯಾ ಪ್ರಾರ್ಥಿಸಿದ್ರು, ರಿಯೋನಾ ಸ್ವಾಗತಿಸಿ ನಮನ್ ವಂದಿಸಿದ್ರು. ಆಶಿತಾ ನಾಯರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಆಯುಷ್ ಇಲಾಖೆ, ಆಯುಷ್ ಮಹಾವಿದ್ಯಾಲಯ ಹಾಗೂ ವಿವಿಧ ಯೋಗ ಸಂಘಟನೆಗಳ ಸಹಕಾರದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವು ಮಂಗಳೂರಿನಲ್ಲಿ ನಡೆಯಿತು. ಮಂಗಳೂರಿನ ಪುರಭವನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿಯವರು ಉದ್ಘಾಟಿಸಿದರು. ನಂತರ ಯೋಗ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ವೈ ಭರಶೆಟ್ಟಿ, ನೂತನ ಜಿಲ್ಲಾಧಿಕಾರಿ ದರ್ಶನ್, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಕೆ ಮತ್ತಿತರರು ಉಪಸ್ಥಿತರಿದ್ದರು. ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನ ಎನ್ಸಿಸಿ, ಎನ್ಎಸ್ಎಸ್ ಹಾಗೂ ಐಕ್ಯೂಎಸಿ ವಿಭಾಗಗಳ ಸಹಭಾಗಿತ್ವದಲ್ಲಿ ಕಾಲೇಜಿನ ಆವರಣದಲ್ಲಿ ರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು.
ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನೆಹರು ಮೆಮೋರಿಯಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರುದ್ರಕುಮಾರ್ ಅವರು ವಹಿಸಿದ್ರು. ಹಾಗೆಯೇ ಸುಳ್ಯದ ಆರ್ಟ್ ಆಫ್ ಲಿವಿಂಗ್ನ ಯೋಗ ಬೋಧಕಿಯಾದ ಉಷಾ ಕೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸವನ್ನು ಮಾಡಿಸುವುದರ ಮೂಲಕ ಯೋಗದ ಮಹತ್ವವನ್ನು ತಿಳಿಸಿದರು. ಆರೋಗ್ಯ ಮತ್ತು ಸಾಮರಸ್ಯಕ್ಕಾಗಿ ದೈನಂದಿನ ಜೀವನದಲ್ಲಿ ಯೋಗವನ್ನು ಸೇರಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದ್ರು. ಈ ಕಾರ್ಯಕ್ರಮದಲ್ಲಿ ನೆಹರು ಮೆಮೋರಿಯಲ್ ಕಾಲೇಜಿನ ಎನ್ಸಿಸಿ ವಿಭಾಗದ ಅಸೋಸಿಯೇಟ್ ಎನ್ಸಿಸಿ ಆಫೀಸರ್ ಲೆಫ್ಟಿನೆಂಟ್ ಸೀತಾರಾಮ ಎಂಟಿ, ಐಕ್ಯೂಎಸಿ ಸಂಯೋಜಕಿ ಡಾಕ್ಟರ್ ಮಮತಾ ಕೆ, ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿ ರತ್ನಾವತಿ ಡಿ, ಹಾಗೆಯೇ ಕಾಲೇಜಿನ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವತಿಯಿಂದ ತುಳುನಾಡಿನ ಪಾರಂಪರಿಕ ಕೈಮಗ್ಗದ ಕುಶಲಕರ್ಮಿ ದೇವಕಿ ಶೆಟ್ಟಿಗರ್ ಅವರಿಗೆ ಚಾವಡಿ ತಮ್ಮನದ ಗೌರವ ಸಮರ್ಪಣೆ ಕಾರ್ಯಕ್ರಮವು ಕಿನ್ನಿಗೋಳಿಯ ತಾಳಿಪಾಡಿ ನೇಕಾರ ಸೌಧದಲ್ಲಿ ನಡೆಯಿತು. ಕಿನ್ನಿಗೋಳಿಯ ನೇಕಾರ ಸೌಧದ ಸಭಾಭವನದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕದಿಕೆ ಟ್ರಸ್ಟ್ ವತಿಯಿಂದ ನಡೆದ ಚಾವಡಿದ ತಮ್ಮನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಸ್ಟೂಡೆಂಟ್ ವೆಲ್ಫೇರ್ನ ಅಸೋಸಿಯೇಷನ್ ಡೀನ್ ಡಾಕ್ಟರ್ ಅಮರಶ್ರೀ ಅಮರನಾಥ್ ಶೆಟ್ಟಿ ಅವರು ಮಾತನಾಡಿದರು. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹಲವು ರೀತಿಯ ಸೀರೆ ಕಂಡಿದ್ದೇನೆ, ಮಾತ್ರವಲ್ಲದೆ ಖರೀದಿಸಿದ್ದೇನೆ. ಆದರೆ ಕೈಮಗ್ಗದ ಸೀರೆಯ ಬಗ್ಗೆ ಮೊದಲ ಬಾರಿಗೆ ನೋಡುತ್ತಿದ್ದೇನೆ ಎಂದು ಹೇಳಿದರು. ಒಂದು ಪಾಶ್ಚಾತ್ಯ ವೆಸ್ಟರ್ನ್ ಕಲ್ಚರ್ ಜಾಸ್ತಿ ಆಗ್ತದೆ. ನಮ್ಮ ತುಳುತ ಮುಖಾಂತರ ನಮ್ಮ ತುಳುತ ಭಾಷೆ ಒಲಿಪಾವುದು ಅಂಡ್ ಭಾರಿ ಇಂಟ್ರೆಸ್ಟಿಂಗ್ ವಿಷಯದಾದ ಪಂಡ ಶಿಫಾನ್ ಸಾರಿ ಇರ್ತೈತೆ. ಗಾಯತ್ರಿ ರಾಜಮಾತ ರಾಜಸ್ಥಾನದ ಇಡೀಗೆ ಅಬ್ರಾಡ್ ಫ್ರಾನ್ಸ್ಗೆ ಹೋದಿಪ್ಪುನಾಗ ಆ ಶಿಫಾನ್ ಮೆಟೀರಿಯಲ್ ಖುಷಿ ಆಯ್ತು. ಆ ಶಿಫಾನ್ ಮೆಟೀರಿಯಲ್ ಆ ಊರ್ದ ಫುಲ್ಲು ಡ್ರೆಸ್ ಮಂತೊಂದಿರ್ತೀರಿ. ಆ ನವಿಂದಾದ ಮಂತೀರಿ ಆ ಶಿಫಾನ್ ಮೆಟೀರಿಯಲ್ನೇ ಮೀಟರ್ ವೈಸ್ 8 ಮೀಟರ್ 5 ಮೀಟರ್ ಅಂಚ 11 ಹೆಸರು ಮಂತೀರಿ. ಇನ್ನಿ ರಾಜಸ್ಥಾನ ಶಿಫಾನ್ ಸೀರಿಯಲ್ಗೆ ಭಾರಿ ಫೇಮಸ್. ಇದು ಅಕಲ್ದಾದ ಪಾಡ್ನಾಗ ಹೆಚ್ಚಾದ ಶಿಫಾನ್ ಪ್ರಿಂಟ್ಸ್, ಫ್ಲೋರಲ್ ಪ್ರಿಂಟ್ಸ್, ಬಕಾಯಿಕ್ ಗೋಟಾ ಪಟ್ಟಿದ ವರ್ಕ್ ಆಣಕಲ್ನ ಬೇಸ್ದಾದ ಶಿಫಾನ್. ಈ ಮಾರ್ವಾಡಿ ನಕಲೆ ಎಂತೂ ಎರಡ, ರಾಜಸ್ಥಾನ ನಕಲೆ ಎಂತೂ ಎರಡ ಅಕುಲು ಶಿಫಾನ್ ಸೀರೆ ಪಾಡ್ದು ಐಕ್ ಬಾರ್ಡರ್ಡ್ ಗೋಟಾ ಪಟ್ಟಿ ಇದನ್ನ ಪ್ಯೂರ್ ಫ್ಲೋರಲ್ ಶಿಫಾನ್ ಸಿಲ್ಕ್ ಪಾಡ್ವೆ. ಅಂಚನೆ ಕಾಶ್ಮೀರದ ಅಕುಲು ಒಂದು ವೆಸ್ಟ್ ಬೆಂಗಾಲ್ ಇರೆಗ್ ವೆಸ್ಟ್ ಬೆಂಗಾಲ್ದ ಕಾಟನ್ ಆವಡ್, ಮಟ್ಕಾ ಸಿಲ್ಕ್ ಆವಡ್, ಮಶ್ರೂ ಸಿಲ್ಕ್ ಆವಡ್. ಕಿನ್ನಿಗೋಳಿಯ ಅನಂತ ಪ್ರಕಾಶದ ಸಂಪಾದಕರಾದ ಕೊಡೆತ್ತೂರು ಸಚ್ಚಿದಾನಂದ ಉಡುಪ ಅವರು ಮಾತನಾಡಿ, ತುಳು ಅಕಾಡೆಮಿಯಿಂದ ಅತ್ಯುತ್ತಮವಾದ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಹೆಮ್ಮೆಯ ವಿಚಾರ. ಇಂತಹ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಲಿ ಎಂದು ಹೇಳಿದರು. ಮ್ಯಾಪ್ಸ್ ಕಾಲೇಜು ಉಪಪ್ರಾಂಶುಪಾಲರಾದ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರು ಮಾತನಾಡಿ, ನೇಕಾರಿಕೆಯ ಬಗ್ಗೆ ಬಹಳ ಕೆಲಸ ಆಗುತ್ತಿದೆ. ಇದಕ್ಕೆ ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು. ಗುಡಿ ಕೈಗಾರಿಕೆ ನೇಕಾರಿಕೆದ ಅಭಿಮಾನಗಳು ಬೆಳೆದಿನ ಬಿನ್ನೆರೆ ಭಾಳ ಸಂತೋಷ ಪಡು. ನಮ್ಮ ಅಕ್ಕೆಗಿನಿ ಸನ್ಮಾನ ಆದಾಯಕ್ಕೆ ಭಾರಿ ಹರರಾಯನೆ. ನಮ್ಮ ಉಡುಪಿ ಸಾರಿದ ಬಗ್ಗೆ ಮಸ್ತ್ ಕೆಲಸ ಆವೊಂದುಂಡು, ನೇಕಾರಿಕೆ ಬಗ್ಗೆ ಮಸ್ತ್ ಕೆಲಸ ಆವೊಂದುಂಡು. ಇದಕ್ಕೆ ಮಾತೇನಾರ ಬೆಂಬಲ ಬೋಡು, ಸಂಘ ಸಂಸ್ಥೆಲ್ಲ ಬೆಂಬಲ ಬೋಡು. ಆ ಸಂಘ ಸಂಸ್ಥೆಲ್ಲ ಬೆಂಬಲ ಎತ್ತಿನ ಆಗಲು ಮಸ್ತ್ ದುಮ್ಮುಪಾಯರ ಸಾಧ್ಯ ಉಂಟು. ನಮ್ಮ ಈ ಪ್ರಾಚೀನ ಗುಡಿ ಕೈಗಾರಿಕೆ ನಮ್ಮ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಕುದರ್ ಪಡೆಯುವ ಪಂಪಿನ ಸಂಗತಿ ಅಂಚಾದ ಈ ಮೊಗಲ ಈ ಕೆಲಸಗೂ ನಮ್ಮ ಎಡ್ಡೆಪ್ಪ ಬಯಕದ ನನನಾಥ ಮೊಗಲು ಸಾಧನೆ ಮಲ್ಪಡೊಂದು ಎನ್ನ ಹಾರೈಕೆ ಈ ಅವಕಾಶ ಕೊಡಲಿಕ್ಕೆ ಸೊಲ್ಲೆ. ತುಳು ಪರಿಷತ್ನ ಅಧ್ಯಕ್ಷರಾದ ಶುಭೋದಯ ಆಳ್ವ ಮಾತನಾಡಿ, ನೇಕಾರಿಕೆಯಲ್ಲಿ ತೊಡಗಿಕೊಂಡಿರುವ ದೇವಕಿ ಶೆಟ್ಟಿಗಾರ್ ಅವರನ್ನು ಸನ್ಮಾನಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಅವರು ತುಳು ಅಕಾಡೆಮಿಯ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಶ್ರಮ ಜೀವಿಲೆಗೆ ನಮ್ಮ ದೇವಕಿ ಬೇರೆ ವಿಕಲಂಜನಗಳನ್ನು ಗುರುತಿಸಿದೆ ಕರ್ನಾಟಕ ಸರ್ಕಾರದ ತುಳು ಸಾಹಿತ್ಯ ಪರಿಷತ್ ನೀನು ಮಲ್ಪನಿಂದ ಭಾರಿ ಪೆರ್ಮೆದ ವಿಚಾರ. ಇಂಚನೆ ಮಾತೆಲ್ಲ ಇಂಚಿನಗಳೇನೆ ನಮ್ಮ ತುಳು ಬದುಕದಕ್ಕೆ ಏರು ಬೆಂತೇರು ಬೆನ್ನೇರು ಅಕಲೇನೆ ಸನ್ಮಾನ ಈ ರೀತಿ ಮಲ್ಪೋಡು ಪಂಡದು ಎನ್ನ ಒಂಜಿ ಕಳಿಕಳಿದ ವಿನಂತಿ. ಅಂಚನೆ ಅಕಲಿಗೆ ಮಾತೇರಿಗಳ ಸಹಕಾರ ಕೊರಡು ಪಂಡದು ಎನ್ನ ಒಂಜಿ ವಿನಂತಿ.
ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತುಳು ಭಾಷೆ, ಸಂಸ್ಕೃತಿಯಲ್ಲಿ ವಿವಿಧ ರೀತಿಯಲ್ಲಿ ಸೇವೆ ಮಾಡಿದವರನ್ನು ತುಳು ಅಕಾಡೆಮಿ ವತಿಯಿಂದ ಗುರುತಿಸಿ ಅವರಿಗೆ ಚಾವಡಿ ತಮ್ಮನ ಎಂಬ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುತ್ತಿದೆ. ಇದೊಂದು ತುಳು ಅಕಾಡೆಮಿಯ ವಿಶೇಷವಾದ ಕಾರ್ಯಕ್ರಮ ಎಂದು ಹೇಳಿದರು. ಈ ಸಂಘಟನೆ ಐತೆ ಮಗನ ಐದು ವರ್ಷದಿಂದ ನಮ್ಮ ಪರಿಚಯ ಕಾಲ ಈ ಸನ್ಮಾನ ಇವರಿಗೆ ಒಗ್ಗದ ವಿಷಯ ಮನನಾಡು ಚಾವಡಿ ತಮ್ಮನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪಲ್ಲೆಕರಿ ತುಳುತ ತುಳು ಬದುಕು ಬೇರೆ ಬೇರೆ ರೀತಿ ಕೊಡುಗೆ ಕೊಡಲಾಗಲಿಲ್ಲ. ಈಗ ಅಕಾಡೆಮಿಯಿಂದ ಭವನದ ಹೊರಗಡೆ ಸನ್ಮಾನ ಅಂತ ತುಂಬ ಮಾತ ಎಂಕಲಿತ್ತ ಏನಾದ ಅಂತ ಕಂಡ ಈ ಅರ ಸಾಧಕಿರುವ ಊರು ಉಳ್ಳೆ ಆ ಊರು ಸನ್ಮಾನ ಅಕಲ್ನ ಬಂದು ಬೆಳಗ ಇಷ್ಟೇರು ಅತ್ತಂಟಕ್ಕಿನ ಕುಟುಂಬ ಮಿತ್ರರನ್ನ ನಡುಟು ಮಲ್ಲ ಸಾರಗಟ್ಟಲೆ ಜನ ಸೇರಿನ ಸಭೆ ಅಟ್ಟಲ್ಲ ಒಂದೇ ಸಭೆ ನಡುಟ ಅಲ್ಲ ಭಾರಿ ಆತ್ಮೀಯವಾದ ಅವು ನಡಪು ದೈವಗಳು ಈಗ ದೇವಕಿ ಅಕ್ಕ ನಮ್ಮ ಇಲ್ಲಿ ಸನ್ಮಾನದಿಂದ ಬರ್ತದ್ದು ಅದನ್ನ ಒಟ್ಟಿಗೆ ಕಲಿಯುವಂತ ಪೂರ ಅದನ್ನ ಮಾತು ಉಳ್ಳೆ ಸೇರುವಂತೆ ನೆಡ್ದು ಮಲ್ಲ ತುಂಬಾ ಪ್ರತಿ ಒಂದು ಸನ್ಮಾನದ ಕೈತಲ್ ಬರ್ತದೆ. ಎಂಗಲ ಭವನ ಬರ್ತಾರಂದ ಎಂಗಲ ಅಲ್ಪ ಏಪಲ ಬರ್ಕೊಂಡು ಒಂದು ಜಾತಿ ಪ್ರೇಕ್ಷಕರು ಅಕ್ಲು ಬರ್ತಾರೆ ಅಂತಂದ್ರೆ ಬೇರೆ ನಮ್ಮ ಇದು ಅಕ್ಕಲ್ನ ಮಿಗಲಿ ಬೋಡಾಯಿನ ಹಿತನ ಇವತ್ತೆಲ್ಲ. ಈ ಸಂದರ್ಭ ಕೈಮಗ್ಗ ನೇಕಾರಿಕೆಯಲ್ಲಿ ಹಲವು ವರ್ಷಗಳಿಂದ ತೊಡಗಿಸಿಕೊಂಡಿರುವ ದೇವಕಿ ಶೆಟ್ಟಿಗಾರ್ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ದೇವಕಿ ಶೆಟ್ಟಿಗಾರ್ ಅವರು ಸನ್ಮಾನ ಸ್ವೀಕರಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ತಾಳಿಪಾಡಿ ಪ್ರಾಥಮಿಕ ನೇಕಾರರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷೆ ರುಕ್ಮಿಣಿ ಶೆಟ್ಟಿಗಾರ್, ನಿರ್ವಾಹಕ ನಿರ್ದೇಶಕ ಮಾಧವ ಶೆಟ್ಟಿಗಾರ್ ಮತ್ತಿತರರು ಉಪಸ್ಥಿತರಿದ್ದರು. ಅಮಿತಾ ಅಶ್ವಿನಿ ಸನ್ಮಾನ ಪತ್ರ ವಾಚಿಸಿದರು. ಕದಿಕೆ ಟ್ರಸ್ಟ್ನ ಅಧ್ಯಕ್ಷೆ ಮಮತಾ ರೈ ಅಭಿನಂದನಾ ಭಾಷಣ ಗೈದರು. ಕದಿಕೆ ಟ್ರಸ್ಟ್ನ ಕಾರ್ಯದರ್ಶಿ ಬಿಸಿ ಶೆಟ್ಟಿ ನಿರೂಪಿಸಿದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು. ಬೈಂದೂರು ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ನೂತನ ಅಧ್ಯಕ್ಷರಾಗಿ ಭರತ್ ದೇವಾಡಿಗ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೇರಲು ಯುವ ಕಾರ್ಯಕರ್ತರ ಶ್ರಮ ಸಾಕಷ್ಟಿದೆ. ಅಧಿಕಾರದಲ್ಲಿದ್ದವರಿಗೆ ಕಾರ್ಯಕರ್ತರ ಬಗ್ಗೆ ಕಾಳಜಿ ಇದ್ದೇ ಇರುತ್ತದೆ. ಈ ಬಗ್ಗೆ ಭಿನ್ನಾಭಿಪ್ರಾಯಗಳು ಬೇಡ. ಮುಂದಿನ ದಿನಗಳಲ್ಲಿ ಭರತ್ ದೇವಾಡಿಗ ಅವರು ಉತ್ತಮ ಕಾರ್ಯವೈಖರಿ ನಿರ್ವಹಿಸಿ ಪಕ್ಷಕ್ಕೆ ಇನ್ನಷ್ಟು ಬಲಪಡಿಸಲಿ ಎಂದರು. ಎಲ್ಲಿ ಹೋಗಿರ್ತೀನಿ ಅಲ್ಲಿ ಕಾಂಗ್ರೆಸ್ ಕಚೇರಿಗೆ, ಬ್ಲಾಕ್ ಆಗಲಿ ಅಥವಾ ಜಿಲ್ಲಾ ಕಚೇರಿಗೆ ಹೋಗಿ ಭೇಟಿ ಕೊಡುವಂಥದ್ದು ಒಂದು ನಮ್ಮ ಕರ್ತವ್ಯ, ಅದು ನಮ್ಮ ಧರ್ಮ ಅಂತ ನಾವು ತಿಳ್ಕೊಂಡಿದ್ವಿ. ಯಾಕಂತಂದ್ರೆ ಇವತ್ತು ಒಬ್ಬ ರೈತನ ಮಗಳನ್ನ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದವ್ರನ್ನ ಗುರುತಿಸಿ ಒಮ್ಮೆ ಅಲ್ಲ 2 ಬಾರಿ ಸೋತ್ರು ಕೂಡ ಟಿಕೆಟ್ ಕೊಟ್ಟು ಇವತ್ತು ಇಡೀ ರಾಜ್ಯದಲ್ಲಿ 3,50,00,000 ಮಹಿಳೆಯರು ಇರುವಂತ ಜನಸಂಖ್ಯೆ ಇರುವಂತ ಇಡೀ ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆ ಇದ್ದೀವಿ, ಅದರಲ್ಲಿ ಅರ್ಧ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮನ್ನ ಒಬ್ಬಳಿಗೆ ಮಂತ್ರಿ ಆಗುವಂತ ಒಂದು ಭಾಗ್ಯವನ್ನ ನಮ್ಮ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಲ್ಲ, ಅದು
ಬಹಳ ಹೆಮ್ಮೆ ಅನ್ಸುತ್ತೆ. ಬಂಧುಗಳೇ, ನಾನು ಭರತ್ ಬಗ್ಗೆ ಹೇಳಬೇಕು ಅಂತಂದ್ರೆ ರಾಹುಲ್ ಗಾಂಧಿಯವರ ಉದಾಹರಣೆ ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ನಾವೆಲ್ಲರೂ ಇವತ್ತು ಏನು ಮೈಕ್ ಸಿಕ್ಕ ತಕ್ಷಣ ಮಂಜುನಾಥ್ ಭಂಡಾರಿ ಸಾಹೇಬ್ರು ಹೇಳಿದ ಹಾಗೆ ನಾವೆಲ್ಲ ಏನ್ ಹೇಳ್ತೀವಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ನಿಸ್ವಾರ್ಥೆಯ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂದ್ರೆ ದೀನ್ ದಲಿತರಿಗೆ, ಬಡವರಿಗೆ, ಮಹಿಳೆಯರಿಗೆ, ಯುವಕರಿಗೆ, ಯಾರಿಗೆ ಧ್ವನಿ ಇಲ್ಲ ಅಂತವರಿಗೆ ಹೋರಾಟ ಮಾಡ್ಲಿಕ್ಕೆ, ಶಕ್ತಿ ತುಂಬಲಿಕ್ಕೆ ನಮ್ಮ ಪಕ್ಷ ಇದೆ, ನಮ್ಮ ಪಕ್ಷದ ಸಿದ್ಧಾಂತ ಇದೆ ಅಂತ ಪದೇ ಪದೇ ಹೇಳ್ತೀವಿ. ಆದ್ರೆ ಇವತ್ತು ತಾವು ನೋಡಬಹುದು, ಗಮನಿಸಬಹುದು, ಆ ಮನೆತನದಲ್ಲಿ ಗಾಂಧಿ ಕುಟುಂಬದಲ್ಲಿ ಒಬ್ಬರಲ್ಲ 3 ಮಂದಿ ಪ್ರಧಾನಮಂತ್ರಿಗಳು. ಈ ದೇಶಕ್ಕೋಸ್ಕರ ಒಬ್ಬರಲ್ಲ 2 ಪ್ರಧಾನಮಂತ್ರಿಗಳು ತಮ್ಮ ಪ್ರಾಣವನ್ನ ಈ ದೇಶಕ್ಕೋಸ್ಕರ ಯಾರಾದ್ರೂ ಕೊಟ್ಟಿದ್ರೆ ಅದು ಗಾಂಧಿ ಪರಿವಾರ, ಅದು ರಾಹುಲ್ ಗಾಂಧಿಯವರ ತಂದೆ ಮತ್ತು ಅಜ್ಜಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎಂಎಲ್ಸಿ ಮಂಜುನಾಥ್ ಭಂಡಾರಿ ಅವರು ಮಾತನಾಡಿ, ಪಕ್ಷದಲ್ಲಿ ನಾಯಕರ ಹಿಂಬಾಲಕರಾದರೆ ಪ್ರಯೋಜನವಿಲ್ಲ. ನಾಯಕನಾಗುವ ಗುಣವನ್ನ ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕು. ಸರ್ಕಾರದಲ್ಲಿ ಜನರೊಂದಿಗೆ ಇರುವ ನಾಯಕರನ್ನೇ ವಿವಿಧ ಹುದ್ದೆಗಳಿಗೆ ನಾಮನಿರ್ದೇಶನ ಮಾಡಲಾಗುತ್ತಿದೆ. ಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ ಎಂದರು. ಪಕ್ಷವನ್ನ ಕಟ್ಟಲಿಕ್ಕೆ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಯುವಕ ಕಾಂಗ್ರೆಸ್ ಅನ್ನ ಈ ಜಿಲ್ಲೆಯಲ್ಲಿ ನಾವು ಸದೃಢವಾಗಿ ಮಾಡಬೇಕಾಗಿದೆ. ಈ ಜಿಲ್ಲೆಯಲ್ಲಿ ಯುವಕ ಕಾಂಗ್ರೆಸ್ ಮತ್ತು ಯುವ ಕಾಂಗ್ರೆಸ್ ಜೊತೆಗೆ ವಿದ್ಯಾರ್ಥಿ ಕಾಂಗ್ರೆಸ್ ಈಗಾಗಲೇ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಒಂದು ಜವಾಬ್ದಾರಿ ಹೇಳೋದಷ್ಟೇ, NSY ನೀವು ಬೆಳೆಸಬೇಕು. NSY ಅಲ್ಲಿ ಇರುವಂತಹ ಹುಡುಗರನ್ನ ತಾವು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡಿದಾಗ ಅವ್ರು ನಿಮ್ಮ ಜೊತೆ ಬರ್ತಾರೆ. ಇವತ್ತು ನಮಗೂ ಮತ್ತೆ NSY ಯೂತ್ ಕಾಂಗ್ರೆಸ್ಗೆ ಜನರೇಷನ್ ಗ್ಯಾಪ್ ಇರುತ್ತೆ. ನಮ್ಮ ಜೊತೆ ಅವರು ಬರೋದಿಲ್ಲ, ನಿಮ್ಮ ಜೊತೆ ಅವರು ಬರ್ತಾರೆ. ಹಾಗಾಗಿ ಅಂತವರನ್ನ ನೀವು ಐಡೆಂಟಿಫೈ ಮಾಡಿ ನೀವು ಯುವಕ ಕಾಂಗ್ರೆಸ್ ಜೊತೆ NSY ನೀವು ಬೆಳೆಸಿದಾಗ ಮಾತ್ರ ನಾಳೆ ನೀವು ಶಾಸಕರಾಗ್ತಿರೋ ಅಥವಾ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ತಿರೋ ಅಥವಾ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತಿರೋ. ನೀವು NSY ಬೆಳೆಸಿಲ್ಲ, ಕಾಂಗ್ರೆಸ್ ಪಕ್ಷನ ಬೆಳೆಸಿಲ್ಲ ಅಂದ್ರೆ ನೀವು ಏನನ್ನೂ ಆಗೋದಿಲ್ಲ. ನಿಕಟ ಪೂರ್ವ ಅಧ್ಯಕ್ಷ ಶೇಖರ್ ಪೂಜಾರಿ ಅವರು ನೂತನ ಅಧ್ಯಕ್ಷರಾದ ಭರತ್ ದೇವಾಡಿಗ ಅವರಿಗೆ ಅಧಿಕಾರ ಹಸ್ತಾಂತರಿಸಿದ್ರು. ನೂತನ ಅಧ್ಯಕ್ಷ ಭರತ್ ದೇವಾಡಿಗ ಮಾತನಾಡಿ, ಮುಂದಿನ ದಿನಗಳಲ್ಲಿ ಪಕ್ಷಕ್ಕಾಗಿ ಹಗಲಿರಲು ಶ್ರಮಿಸುತ್ತೇನೆ ಎಂದರು. ಬೈಂದೂರು ಬ್ಲಾಕ್ನ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದೇನೆ. ಮುಂದಿನ ದಿನದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಗೋಪಾಲ್ ಪೂಜಾರಿ ಅವರು ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅರವಿಂದ್ ಪೂಜಾರಿ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಲಿಕ್ಕೆ ಹೊರಡ್ತೇನೆ. ಅದೇ ರೀತಿ 2028ರ ಚುನಾವಣೆಯಲ್ಲಿ ಪುನರಪಿ ಮತ್ತೆ ಗೋಪಾಲ್ ಪೂಜಾರಿ ಅವರನ್ನು ಅಧಿಕಾರಕ್ಕೆ ತರಲಿಕ್ಕೆ ನಮ್ಮ ಯೂತ್ ಕಾಂಗ್ರೆಸ್ ಸದಾ ಸಿದ್ಧವಾಗಿದೆ. ಯಾವುದೇ ಕಾರ್ಯಕರ್ತರಿಗೆ ಅನ್ಯಾಯ ಆದರೂ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ಸದಾ ಅವ್ರ ಜೊತೆ ಇರ್ತದೆ. ಮುಂದಿನ ದಿನದಲ್ಲಿ ಇಡೀ ಕ್ಷೇತ್ರವನ್ನು, ನಮ್ಮ ಬೈಂದೂರು ಬ್ಲಾಕನ್ನು ಯಾವ ಕ್ಷೇತ್ರ ಇದೆ ಎಲ್ಲ ಕಡೆನೂ ಹೋಗಿ ಯುವಕರನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತಹ ಎಲ್ಲ ಯೋಜನೆಯನ್ನು ಅವರಿಗೆ ಮಂದಟ್ಟು ಮಾಡಿ ಯುವಕರನ್ನು ನಮ್ಮ ಪಾರ್ಟಿ ತಗೊಂಡು ಪಕ್ಷ ಸಂಘಟನೆಯನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವೇಳೆ ಮಾಜಿ ಶಾಸಕ ಗೋಪಾಲ್ ಪೂಜಾರಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕೊಡಪುರು, ಮುಖಂಡರಾದ ರಾಜು ಪೂಜಾರಿ, ಪ್ರಕಾಶ್ ಚಂದ್ರ ಶೆಟ್ಟಿ, ಮೋಹನ್ ಪೂಜಾರಿ, ಕಿಶನ್ ಹೆಗ್ಡೆ, ಉದಯ್ ಕುಮಾರ್ ಶೆಟ್ಟಿ, ರಘುರಾಮ್ ಶೆಟ್ಟಿ, ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ್ ಪೂಜಾರಿ, ಕಾರ್ಯದರ್ಶಿ ಜಗದೀಶ್ ದೇವಾಡಿಗ, ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು, ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, V4 ನ್ಯೂಸ್, ಬೈಂದೂರು. V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.